ಭಾರತದ ಮಣ್ಣು ತ್ಯಾಗ ತುಂಬಿದ ಮಣ್ಣು. ಭೋಗ ತುಂಬಿದ ಬದುಕಿನಲ್ಲಿ ಶಾಶ್ವತವಾದ ಶಾಂತಿ ನೆಮ್ಮದಿ ಸಿಗದು. ತ್ಯಾಗದ ಬದುಕಿನಲ್ಲಿ ಮಾತ್ರ ಶಾಶ್ವತ ಸುಖ ಸಿಗಲು ಸಾಧ್ಯ. ಧರ್ಮ ಆಚರಣೆಯಿಂದ ಧರ್ಮ ಪ್ರಜ್ಞೆ ಬೆಳೆಯಲು ಸಾಧ್ಯವಿದ್ದು, ಪ್ರತಿಯೊಬ್ಬರೂ ನಮ್ಮ ಹೃದಯವನ್ನ ರಾಮ ಮಂದಿರ ಮಾಡಬೇಕು ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಹೇಳಿದರು. ಕೇದಂಬಾಡಿ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡೆಯಲ್ಲಿ ನಡೆದ ನವೀಕೃತ ಶಿಲಾಮಯ ಗರ್ಭಗುಡಿ ಸಹಿತ ನೂತನ ಮಂದಿರದ ಲೋಕಾರ್ಪಣೆ ಮತ್ತು ಸಪರಿವಾರ ಶ್ರೀರಾಮದೇವರ ಬಿಂಬ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಭೆಯಲ್ಲಿ ಅವರು ಆಶೀರ್ವಚನ ನೀಡಿದರು. ನಮ್ಮ ಸಂಸ್ಕೃತಿಯ ಚಂದವನ್ನ ಕಾಣಬೇಕಾದ್ರೆ ರಾಮಾಯಣ ಓದಬೇಕು ಎಂದ ಸ್ವಾಮೀಜಿಯವರು, ಭಜನೆ ನಮಗೆ ಸಂಸ್ಕಾರ ನೀಡುತ್ತದೆ. ಭಜನೆ ಮಾಡುವವರ ಹೃದಯದಲ್ಲಿ ಹಾಗೂ ಭಜನೆ ನಡೆಯುವ ಮನೆಗಳಲ್ಲಿ ನೆಮ್ಮದಿ ನೆಲೆಸುತ್ತದೆ ಎಂದು ಹೇಳಿದರು. ಬಹುಶಃ ತುಡರ್ ಪುತ್ತಾನಾಗ ಪ್ರಭುಕರ ವಟ್ರಿಕೆ ಅವು ಈ ಸನ್ಯಾಸಿಗುಡ್ಡೆ ಸನ್ಯಾಸಿಯೇ ದೀಪ ಪುತ್ತಾವಡು ಯಾನತ್ ಅಂತ ಪಂಡೇರು ಒಂದು ಸಂಸ್ಕೃತಿದ ಭಾಗ ಅಂದು ಅನ್ಪಂಡೊಂದಿಲ್ಲ. ಒಂದು ಸಂಸ್ಕೃತಿದ ಭಾಗ ಒಪ್ಪವನುಂಡತ ಸಂಸ್ಕೃತಿದ ಭಾಗ. ಈ ಮಣ್ಣಿನಿಪಿನವು ಅವಳ ಭಾರತದ ಮಣ್ಣಿನಿಪಿನವು ತ್ಯಾಗದ ಮಣ್ಣು, ತ್ಯಾಗದಿಂಗಿನ ಅಂಚಿನ ಮಣ್ಣು. ದಯಂದ್ಕೆಂಡ ತೇನ ತೆಕ್ತೇನ ಭುಂಜಿತಾಹ ಅಂದು ಒಂಜಿ ಪಾತ್ರ ಉಂಟು. ನಂಗೆ ಶಾಂತಿ ನೆಮ್ಮದಿ ತಿಕ್ಕೋಡು ಉಂಡ ಭೋಗದ ಬದುಕಿಡು ತಿಕ್ಕಂದು ಅತಿ ಕೆಲವು ಶಾಂತಿ ತಿಕ್ಕು ಇಂದ್ರಿಯ ಗೋಚರವಾಯಿನ ತೃಪ್ತಿಗೆ ನಂಗೆ ಸುಖ ಅಂದು ತಿಕ್ಕು ಅಂಡ್ ಅವು ಶಾಶ್ವತ ಸುಖ ಆಗ್ತದೆ. ಶಾಶ್ವತದ ಸುಖ ಓಳುಂಡು ಅಂದ್ಕೆಂಡ ತ್ಯಾಗೋಡು ದೆಂಗದು ಪಂಡೇರು ಆ ಪಾಠವನ್ನು ತೆರಿಪಾದ ಕೊರತನೆ ಏರು ಅಂದ್ಕೆಂಡ ಪ್ರಭು ಶ್ರೀರಾಮಚಂದ್ರ ಇರು. ಭೋಗದ ಬದುಕು ಬದುಕಲ್ಲ, ತ್ಯಾಗದ ಬದುಕು ನಿಜ ಬದುಕು ಅಂತ ಪಂಡೇರು. ಧಾರ್ಮಿಕ ಭಾಷಣ ಮಾಡಿದ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು, ಜೀವನ ಪದ್ಧತಿಯೇ ಧರ್ಮ. ಇದನ್ನ ಜಗತ್ತಿಗೆ ನೀಡಿರುವುದು ಹಿಂದೂ ಸಮಾಜ ಮಾತ್ರ. ಜಗತ್ತಿನ ಎಲ್ಲರನ್ನ ಸೇರಿಸಿಕೊಳ್ಳುವ ಸರ್ವ ಜನರಿಗೂ ಒಳ್ಳೆಯದಾಗಲಿ ಒಲಿತು ಬಯಸುವವರು ಹಿಂದೂಗಳು ಮಾತ್ರ. ಹೀಗಿರುವಾಗ ಹಿಂದೂ ಸಮಾಜ ಕೋಮುವಾದಿಯಾಗಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಈ ದೇಶದ ಉಸಿರು, ಪ್ರಾಣ, ಜೀವ ಅದೆಲ್ಲವೂ ಧರ್ಮ. ಧರ್ಮದ ಕೇಂದ್ರ ಯಾರು ಅಂತ ಹೇಳಿದರೆ ಪ್ರಭು ಶ್ರೀರಾಮಚಂದ್ರ. ಒಂದು ಧರ್ಮದ ರೀತಿಯಲ್ಲಿ ಜೀವನವನ್ನು ಸ್ವತಃ ನಡೆಸಿದ ಮತ್ತು ಸಮಾಜಕ್ಕೂ ಆ ದೃಷ್ಟಿಕೋನ ಕೊಟ್ಟಂಥ ಒಬ್ಬ ಮಹಾಪುರುಷ. ದುರ್ದೈವ ನಮ್ಮದು ಹಿಂದೂ ಸಮಾಜ ಅಸಂಘಟಿತವಾದಂಥ ಸಮಾಜ ಇತ್ತು. ಅದಕ್ಕೋಸ್ಕರ ದುಷ್ಕರ್ಮಿಗಳು ಈ ದೇಶದ ಮೇಲೆ ಆಕ್ರಮಣ ಮಾಡಿದರು. ವಿಶೇಷವಾಗಿ 1928ರಲ್ಲಿ ಒಬ್ಬ ಅತ್ಯಾಚಾರಿ ಅನಾಚಾರಿ ಮಾಮರ ಈ ದೇಶಕ್ಕೆ ಆಕ್ರಮಣ ಮಾಡಿ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಶ್ರೀರಾಮ ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡಿದ ಸ್ಥಾನದಲ್ಲಿ ಇದ್ದಂಥ ಅತ್ಯಂತ ಪವಿತ್ರವಾದಂಥ ರಾಮನ ಮಂದಿರವನ್ನು ಕೆಡವಿದ. ವಾಸ್ತುಶಿಲ್ಪಿ ಜಗನ್ನಿವಾಸ ರಾವ್ ಪಿಜಿ ಮತ್ತು ದೊಡ್ಡ ಮೊತ್ತದ ದೇಣಿಗೆ ನೀಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಜಯಶಂಕರ ಐಬೇತ್ರಮಾರು, ಗೌರವಾಧ್ಯಕ್ಷ ಗಣಪತಿ ಭಟ್ ಸನ್ಯಾಸಿಗುಡ್ಡೆ, ಬ್ರಹ್ಮಕಲಶೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಕಣಮಚಲು ಸುಭಾಷ್ ರೈ, ಶ್ರೀರಾಮ ಭಜನಾ ಮಂಡಳಿಯ ಅಧ್ಯಕ್ಷ ದಿನಕರೈ ಮಣಿಪಾಡಿ ಉಪಸ್ಥಿತರಿದ್ದರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.